ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು AshwiniVlogs. ನಾನು ನಿಮ್ಮ ಪ್ರೀತಿ ಅಶ್ವಿನಿ. ನೀವೆಲ್ಲ ಹೇಗಿದ್ದೀರಿ? ಎಲ್ಲರೂ ಸಹ ಆರೋಗ್ಯವಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೇನೆ. ಹಾಗೆ ನಾವು ಕೂಡ ಎಲ್ಲರೂ ಆರೋಗ್ಯವಾಗಿ ಖುಷಿಯಾಗಿದ್ದೇವೆ. ಸೊ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಇವತ್ತು ನಾವು ಬೆಳಿಗಿನ ಬ್ರೇಕ್ಫಾಸ್ಟಿಗೆ ದೋಸೆ ಚಟ್ನಿ ಸಾಂಬಾರು ಅಂತ ಡಿಸೈಡ್ ಮಾಡಲಿಲ್ಲ. ಮತ್ತೆ ಇನ್ನೊಂದು ಎಂತ ಗೊತ್ತುಂಟಾ, ಇವತ್ತು ನಮ್ಮ ಮನೆಯಲ್ಲಿ ಒಂದು ಸ್ಪೆಷಲ್ ವಿಷಯ. ಅದು ಎಂತ ಅಂತ ಹೇಳಿದರೆ, 3 ಚಾಲೆಂಜಸ್ ಇದೆ. ಅದು ಚಾಲೆಂಜ್ ಅಂತಲ್ಲ, ಒಂಥರ ಆ್ಯಕ್ಟಿವಿಟಿ ಹಾಗೆ, ಮೆಂಟಲ್ ಸ್ಟ್ರೆಂತ್ನೆಸ್ಸಿಗೆ ಮಾಡುವಂಥದ್ದು. ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಎಂತ ಹೇಳಿದರೆ, ಇವತ್ತು ನೋ ಕಂಪ್ಲೇಂಟ್ ಡೇ, ಅಪ್ರಿಸಿಯೇಷನ್ ಡೇ, ಹಾಗೆ ಎಲ್ಲರನ್ನು ಸಹ ಖುಷಿಯಲ್ಲಿ ಇಡುವಂತಹ ಡೇ. ಇದನ್ನು ಎಲ್ಲರೂ ಸಹ ಪಾಲಿಸಬೇಕು. ಹಾಗೆ ನಾವು ಕಂಪ್ಲೇಂಟ್ ಬೆಳಗಿನಿಂದ ರಾತ್ರಿವರೆಗೆ ಎಷ್ಟು ಕಂಪ್ಲೇಂಟ್ ಮಾಡ್ತೇವೆ ಅದನ್ನು ನೋಟ್ ಮಾಡಿ ಇಟ್ಕೊಳ್ಬೇಕು. ಅಂದರೆ ಯಾವ ವಿಷಯಕ್ಕೆ ನಾವು ಕಂಪ್ಲೇಂಟ್ ಮಾಡ್ತಾ ಇದ್ದೇವೆ ಅಂತ ನಮಗೆ ಗೊತ್ತಾಗ್ತದೆ. ನಮ್ಮ ಮನಸ್ಸು ಯಾವುದಕ್ಕೆ ಇರಿಟೇಷನ್ ಆಗ್ತದೆ ಅದಕ್ಕೆ ಅಲ್ವಾ ನಾವು ಹೆಚ್ಚಾಗಿ ಕಂಪ್ಲೇಂಟ್ ಮಾಡೋದು. ಸೊ ಆ ವಿಷಯ ಎಂತ ಅಂತ ಗೊತ್ತಾಗ್ತದೆ ನಮಗೆ. ಆದ ಕಾರಣ ಲೈಫಲ್ಲಿ ಉಂಟಲ್ಲ, ನಾವು ಯಾವುದಕ್ಕೆ ಸಹ ಕಂಪ್ಲೇಂಟ್ ಮಾಡಬಾರ್ದು. ಅದನ್ನು ರಿಸೀವ್ ಮಾಡಿ ಆಕ್ಸೆಪ್ಟ್ ಮಾಡಿ ನಾವು ಖುಷಿಯಿಂದ ಇದ್ದುಕೊಂಡು ಥ್ಯಾಂಕ್ಸ್ ಹೇಳಿಕೊಂಡಿರ್ಬೇಕು. ಯೂನಿವರ್ಸಿಟಿ ಯಾವತ್ತು ನಮಗೆ ಬೇಡದನ್ನು ಕೊಡುವುದಿಲ್ಲ. ಆದ ಕಾರಣ ಥ್ಯಾಂಕ್ಸ್ ಹೇಳಿಕೊಂಡಿರ್ಬೇಕು. ಮತ್ತೆ ಎಲ್ಲರಂತ ಖುಷಿಯಲ್ಲಿ ಟ್ರೈ ಮಾಡಬೇಕು. ನಾವು ಹೇಗೆ ಸಣ್ಣ ವಿಷಯಕ್ಕೆ ಸಿಗ್ತೇವೆ, ಹೇಗೆ ಸಣ್ಣ ವಿಷಯಕ್ಕೆ ಕಂಪ್ಲೇಂಟ್ ಮಾಡ್ತೇವೆ, ಹಾಗೆ ನಾವು ಮತ್ತೆ ಸಣ್ಣ ವಿಷಯಕ್ಕೆ ದೊಡ್ಡ ವಿಷಯಕ್ಕೆ ನಾವು ಅಪ್ರಿಸಿಯೇಷನ್ ಮಾಡಬೇಕು. ಸೊ ಅದನ್ನು ಇವತ್ತು ನಾನು ಮಾಡ್ತಾ ಇದ್ದೇನೆ. ಯಾರೆಲ್ಲ ಇದನ್ನು ಮಾಡ್ತಾರೆ ಅಂತ ನೋಡುವ. ಎಷ್ಟು ನಾವು ಅಪ್ರಿಸಿಯೇಷನ್ ಮಾಡಿದ್ದೇವೆ, ಎಷ್ಟು ನಾವು ಕಂಪ್ಲೇಂಟ್ ಮಾಡಿದ್ದೇವೆ, ಎಷ್ಟು ಸರ್ತಿ ಖುಷಿಯಾಗಿಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೇವೆ ಅಂತ ಹೇಳಿ ಟ್ರೈ ಮಾಡೋದು. ನೀವು ಸಹ ಇಂಥದ್ದು ಮನೆಯಲ್ಲಿ ಮಾಡಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯದಿಂದ ಬಾಳಿ. ವೆದರ್ ನೋಡಿ ಹೇಗೆ ಉಂಟು ಅಂತ. ಫುಲ್ ಕ್ಲೌಡಿಯಾಗಿ ಭಾರಿ ಚಂದ ಕಾಣ್ತದೆ ಆಯಿತಾ. ನನಗೆ ಖುಷಿ ಆಗ್ತಾ ಉಂಟು ಈ ವೆದರ್ ನೋಡಲಿಕ್ಕೆ. ಇವನ ಕುತ್ತಿಗೆಯಲ್ಲಿ ಒಂದು ದೊಡ್ಡ ಉಳುಂಗುಂಟು. ಸುಖ ಓ ಪಾಪ ಆಯನಪ್ಪ. ಎಂತ ವರ್ಕ್ ಬೆಳಿಗ್ಗೆ ಎಂತ ಕ್ಲಾಸ್? ಹೌದಾ? ಓ ನೈಸ್ ಟು ನೋ. ಫ್ರೆಂಡ್ಸ್, ಇದೆಂತ ಗೊತ್ತುಂಟಾ, ರಾಗಿ ಹಾಲು ಮಾಡ್ತೇವಲ್ಲ ನಾವು, ರಾಗಿಯನ್ನು ಕುದಿಸಿ ಆದಮೇಲೆ ಅದಕ್ಕೆ ನಾನು ಸ್ವಲ್ಪ ಇದು ಸತ್ತು ಪೌಡರ್ ಉಂಟಲ್ಲ, ಇದನ್ನು ಮಿಕ್ಸ್ ಮಾಡಿದೆ. ಇದು ಮಕ್ಕಳಿಗೆ ಕೊಟ್ಟರೆ ತುಂಬ ಒಳ್ಳೆಯದು. ತುಂಬ ವರ್ಕ್ ಮಾಡುವವರಿಗೆ ಮತ್ತು ಎಲ್ಲ ರೀತಿಯಲ್ಲಿ ಸಹ ಆರೋಗ್ಯಕ್ಕೆ ಒಳ್ಳೆಯದು. ಎನರ್ಜಿ ಡ್ರಿಂಕ್ನ ಹಾಗೆ ಸಹ ಕೊಡ್ಬೋದು. ಹಾಗೆ ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ಆಯಿತಾ. ಇಲ್ಲಿ ನೋಡಿ, ನಾನು ರಾಗಿಯನ್ನು ಖಾಲಿ ನೀರಲ್ಲಿ ಕುದಿಸಿ ಬೇಯಿಸಿ ಇಟ್ಟಿದ್ದೇನೆ. ಇದನ್ನು ನಾವು ಬೇಕಾದ ಹಾಗೆ ಉಪಯೋಗ ಮಾಡ್ಬೋದು. ಹಾಲಿಗೆ ಹಾಕಿ ಮಾಡ್ಬೋದು, ಸೂಪ್ ಮಾಡ್ಬೋದು, ಸಾಂಬಾರು ಹಾಕಿ ಮಾಡ್ಬೋದು, ಮಜ್ಜಿಗೆ ಹಾಕಿ ಯೂಸ್ ಮಾಡ್ಬೋದು. ಹೇಗೆ ಬೇಕೋ ಹಾಗೆ ಮಾಡ್ಬೋದು. ಈಗ ನಾನು ಮಕ್ಕಳಿಗೆ ಬೇಕಾಗಿ, ಮಗಳು ಬೇಡ ಅಂತ ಹೇಳಿದ್ಲು ಈಗ, ಹಾಗೆ ಮಗನಿಗೆ ಇದಕ್ಕೆ ಸ್ವಲ್ಪ ಸತ್ತು ಪೌಡರ್ ಹಾಕಿ ಕೊಡ್ತಾ ಇದ್ದೇನೆ. ಈಗ ಥ್ಯಾಂಕ್ ಯು. ಇಟ್ಕೊಂಡುಂಟಲ್ಲ, ನನ್ನ ಹಿಂದೆ ಒಂದು ಈಗ ಕುಡ್ತಾ ಇದ್ದಾರೆ. ನನಗೆ ಪಟಾಕಿ ಬಿಟ್ಟ ಹಾಗೆ ಆಯ್ತು. ಎಂಚು ಹೆದರಿ ಲೋಕ ಇಲ್ಲ, ಎಂತ ಹಿಂದಿಂದ ಟಪ್ಪ ಸೌಂಡ್ ಆದದು ಅಂತ. ಬಲ ನೋಡಿ, ಗೊತ್ತಾಯ್ತ ಅವಳಿಗೆ. ಗುಡ್. ಇಲ್ಲಿ ನೋಡಿ, ದೋಸೆ ಹೇಳಿದ ಕೂಡಲೇ ಯಾರು ನೋಡುದು. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಮುಗಿಸೋ ಟೈಮ್ ಬಂದಿದೆ. 10:10 ಆಯಿತು. ಇವತ್ತು ನಾನು ಬೆಳಿಗ್ಗೆ ಒಂದು ಆ್ಯಕ್ಟಿವಿಟಿ ಮಾತಾಡಿದ್ದಲ್ಲ, ನಾವು ಯಾರು ಹೈಯೆಸ್ಟ್ ಕಂಪ್ಲೇಂಟ್ ಮಾಡೋದು ಅಂತ ಬರೆಯೋದು ಅಂತ ಹೇಳಿ, ಹಾಗೆ ನಾವು ಬರ್ಕೊಂಡಿದ್ದೇವೆ ಆಯಿತಾ. ಅದರಲ್ಲಿ ಒಂದು ಸಂಜೆವರೆಗೆ ಸಿದ್ಧಾರ್ಥನ ಸುದ್ದಿ ಇರಲಿಲ್ಲ. ಸಂಜೆ ನಂತರ ಅವನೊಬ್ಬನೇ ಕಂಪ್ಲೇಂಟ್. ಇಲ್ಲದೆ ನಂದು ಜಾಸ್ತಿ ಇತ್ತು. ನಂದು ಸೌಟ್ ಇಲ್ಲ, ನಂದು ಇಕ್ಕಳ ಇಲ್ಲ, ನಂದು ಅದಿಲ್ಲ ಇದಿಲ್ಲ, ಪಾತ್ರೆಗಳ ಬಗ್ಗೆ ಜಾಸ್ತಿ ಇದ್ದದ್ದು. ಮತ್ತೆ ಅವ ಅಂತ ಹೇಳಿ ಸಂಜೆವರೆಗೆ ಸೈಲೆಂಟ್ ಇದೆ. ಸಂಜೆ ನಮ್ಮದೊಂದು ಆ್ಯಕ್ಟಿವಿಟಿ ಆಯ್ತಲ್ಲ, ಆಗ ಶುರು ಆಯ್ತು ಅವನದ್ದು ಕಂಪ್ಲೇಂಟ್. ಹಾಗೆ ಕಂಪ್ಲೇಂಟ್ಗಳ ರಾಜ ಸಿದ್ಧಾರ್ಥ ಇವತ್ತಿದ್ರಲ್ಲಿ. ಹಾಗೆ ಒಂದು ಹೊಸ ಪ್ಲ್ಯಾನ್ ನಮ್ಮ ಸಿದ್ಧಾರ್ಥನ ತಲೆಯಲ್ಲಿ ಉದಯಿಸಿದೆ. ಎಂತ ಹೇಳಿದರೆ, ಮೇಲೆ ಒಂದು ಡಂಪಿಂಗ್ ಯಾರ್ಡ್ನ ಥರ ಇತ್ತು. ಆ ಸೈಡ್ ಎಲ್ಲ ವೇಸ್ಟ್ ಬಾಟಲ್ ಅದು ಇದು ಎಲ್ಲ ಗುಜರಿಗಳನ್ನೆಲ್ಲ ಹಾಕಿದ್ದೆವು.
ನೋಡ್ಲಿಕ್ಕೆ ಹೋದ್ರೆ ಬಿಸಾಡ್ಲಿಕ್ಕೆ ಮನಸ್ಸು ಬರುದಿಲ್ಲ, ಹಾಗಂತ ಹೇಳಿ ಯೂಸ್ ಕೂಡ ಆಗುದಿಲ್ಲ. ಅಂತ ಜಾಗವನ್ನು ಇವತ್ತು ಸಂಜೆ ನಾನು ಮತ್ತೆ ಅವ ಮತ್ತೆ ನಿಸರ್ಗ ನಾವೆಲ್ಲ ಸೇರಿ ಕ್ಲೀನ್ ಮಾಡಿ ಅದು ಇನ್ನು ಅವ ಜಿಮ್ ಮಾಡುದಂತೇಳಿ, ಅವ ಮತ್ತು ಅಕ್ಕ ಬರುವಾಗ ಅವನ್ನೆಲ್ಲ ಸೇರಿ ಜಿಮ್ ಮಾಡ್ಲಿಕ್ಕಂತೆ. ಹಾಗೆ ಇವತ್ತು ಫುಲ್ ಕ್ಲೀನ್ ಆಗಿದೆ. ಇನ್ನು ಏನೆಲ್ಲ ಸೆಟ್ಟಿಂಗ್ಸ್ ಆಗಬೇಕು ಅಂತ ಮುಂದಿನ ವಿಡಿಯೋಸ್ ಅಲ್ಲಿ ನೀವು ನೋಡ್ಲಿಕ್ಕೆ ಇದ್ದೀರಿ. ಪ್ಲೀಸ್ ನನ್ನ ವ್ಲಾಗ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಫಸ್ಟ್ ಟೈಮ್ ನೋಡೋರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬೈ ಬೈ. ಗುಡ್ ನೈಟ್. ಧನ್ಯವಾದಗಳು. ಇಂಚನೆ ಕೇಳಾಳ ಆತೆ ಕೋಪ ಅಂತ ಚಿಲ್ ಸಿದ ಚೂರ್ ಚಿಲ್